ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ KC ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ KT ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲಾ, KC ಪ್ಯೂರ್ ಕೌಗಿ, ಐಶ್ವರ್ಯ KT ಸ್ಪೆಷಾಲಿಟಿ, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಯಲ್ಲಿ, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಗಳನ್ನು, ಅದರಲ್ಲೂ ಕೂಡ ಇನ್ನು ಮಳೆಗಾಲ ಶುರು ಆಗ್ತಾ ಇದೆ ಅಂತ ಹೇಳುವಾಗ ಏನಾದರೂ ಬಿಸಿಯಾಗಿರುವಂಥ ಖಾದ್ಯಗಳು ಖಂಡಿತವಾಗಿ ಬೇಕೇ ಬೇಕು. ಯಾಕೆ ಅಂತ ಹೇಳಿದರೆ ಹೊರಗಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದರೆ ಈ ಕಡೆ ಚಳಿಯಾಗಿ ಏನಾದರೂ ಬಿಸಿ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅಂಥದ್ರಲ್ಲಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ರೇಣುಕಾ ಸುರೇಶ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಮಳೆಗಾಲ ಶುರುವಾಗ್ತಾ ಬಂತು ಅಂತ ಹೇಳಿದ್ರೆ ಏನಾದರೂ ಹೊಸ ರೆಸಿಪಿ ಟ್ರೈ ಮಾಡಿ ಇಟ್ಟಿದ್ದೀರಾ? ಹೌದು, ಬೆಂಡೆಕಾಯಿ ಮಿಕ್ಸರ್ ಮಾಡ್ತಾ ಇದ್ದೀನಿ. ಬೆಂಡೆಕಾಯ್ದು ಮಿಕ್ಸ್ಚರ್, ಈ ಥರ ಕುರ್ಕುಲ್ ತಿಂಡಿ ಬೆಂಡೆಕಾಯಿಂದನಾ? ಹಾಂ, ಅದು ಆವಾಗವಾಗಲೇ ಮಾಡಿ ತಿನ್ನಬೇಕು ಬಹುಶಃ. ಓ, ಹೊಸದು ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರ್ತೀರಿ ಬಿಡಿ. ಸೊ ನೆಕ್ಸ್ಟ್ ಮಂಡಕ್ಕಿದು ಒಂದು ಬೋಂಡ ಮಾಡುವಂತ. ಇದು ಉಲ್ಟಾಪ, ಮಂಡಕ್ಕಿದು ಮಿಕ್ಸ್ಚರ್ ಮಾಡ್ತಾರೆ, ನೀವು ಅದನ್ನ ತೆಗೆದು ಬೋಂಡ ಮಾಡ್ತಾ ಇದ್ದೀರಿ. ಸೊ ಬೆಂಡೆಕಾಯಿಂದ ಗ್ರೇವಿ ಅಥವಾ ಏನಾದರೂ ಪಲ್ಯ ಮಾಡ್ತಾರೆ, ನೀವು ಅದರಿಂದ ಮಿಕ್ಸ್ಚರ್ ಮಾಡ್ತಾ ಇದ್ದೀರಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹೇಗಿರ್ಬೋದು ನೋಡೋಣ. ಬನ್ನಿ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್, ಸೊ ಈಗ ಫಸ್ಟ್ ನಮಗೆ ಯಾವುದು, ಬೋಂಡಾನ ಚುರುಮುರಿ ಮಾಡುವ? ಚುರುಮುರಿ, ಬೆಂಡೆಕಾಯಿದು ಮಿಕ್ಸರ್ ಮಾಡುವ. ಓಕೆ, ಮಿಕ್ಸ್ಚರ್, ಚುರುಮುರಿ ಅಲ್ಲ, ಬೆಂಡೆಕಾಯಿ ಮಿಕ್ಸ್. ಹಾಂ, ಉಲ್ಟಾ ಆಯ್ತಲ್ವಾ? ಸ್ಟಾರ್ಟ್ ಮಾಡಿ. ನನಗೆ ಸಣ್ಣದು ಇದು ಕೊಡಿ, ಜಾರ್, ಮಿಕ್ಸಿ ಜಾರ? ಹೌದೌದು. ಬೆಂಡೆಕಾಯಿಯನ್ನು ಮಿಕ್ಸಿಯಲ್ಲಿ ಹಾಕಿದ್ರೆ ಲೋಳೆ ಬರಲ್ವಾ? ಬೆಂಡೆಕಾಯಿ ಹಾಕೋದಿಲ್ಲ, ಹಸಿಮೆಣಸು ಮತ್ತೆ ಬೆಳ್ಳುಳ್ಳಿ. ಬೆಂಡೆಕಾಯಿ ತೆಗ್ದಾಗ ಮಿಕ್ಸಿ ಕೇಳುವಾಗ ಲೋಳೆ ಬರುತ್ತಾ ಅಂತ ಚಟ್ನಿ ಮಾಡ್ತಾರೆ, ಬಟ್ ಲೋಳೆ ಬರಲ್ವಾ? ಬರ್ತದೆ ಸ್ವಲ್ಪ, ಅದು ದೇಹಕ್ಕೆ ಒಳ್ಳೇದಂತ. ಇದೀಗ ಹಸಿಮೆಣಸು ಮತ್ತೆ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಇದಿಷ್ಟು ಮಿಕ್ಸಿ ಮಾಡ್ಕೊಂಡು. ಇದಿಷ್ಟನ್ನೇ ನೀರ ಏನಾದರೂ ಹಾಕಬೇಕಾ? ಬೇಡ, ಹಾಗೆ ತರಿಯ ಫೈನ್ ಪೇಸ್ಟಾ? ಪೇಸ್ಟ್ ಇದೆ ತಗೊಳ್ಳಿ. ಬೆಂಡೆಕಾಯಿ ಇದು ಹಸಿಮೆಣಸಿನಕಾಯಿ ಪೇಸ್ಟ್ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳುಳ್ಳಿ. ಓ, ಇದು ಮ್ಯಾರಿನೇಷನ್ಗಾ? ಅದನ್ನು ಮ್ಯಾರಿನೇಷನ್ಗೆ. ಇದು ಅಕ್ಕಿ ಹುಡಿ. ಇದು ಕಡಲೆ ಹಿಟ್ಟು. ಇದು ಧನಿಯಾ ಪುಡಿ, ಅರಿಶಿಣ ಹುಡಿ ಸ್ವಲ್ಪ, ಜೀರಿಗೆ ಪೌಡ್ರಿ,
ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಓಕೆ, ನೀರೇನಾದರೂ ಬೇಕಾ? ಸ್ವಲ್ಪ ಬೇಕು ಇದಕ್ಕೆ. ನೋಡ್ಕೊಳ್ಳಿ. ಅಂದರೆ ಚಿಮುಕಿಸಿ ಹಾಕಿದ್ರೆ ಆಯ್ತಲ್ಲ. ಇದು ಹೇಗೆ ಕಲಸಿ ಹಾಗೆ ಇಟ್ಕೊಳ್ಬೇಕಾ? ಇದು ಬಹುಶಃ ಡೀಪ್ ಫ್ರೈ ಇದು. ಹಾಂ, ಡೀಪ್ ಫ್ರೈ ಸ್ವಲ್ಪ ಇಟ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಅಂದರೆ ಬೆಂಡೆಕಾಯಲ್ಲಿರುವಂಥ ನೀರು ಅದಕ್ಕೆ ಬಿಟ್ಕೊಳ್ಳಿ ಅಂತಾನೆ ಹೇಗೆ? ಮತ್ತು ಉಪ್ಪು ಖಾರ ಎಲ್ಲ ಅದಕ್ಕೆ ಸ್ವಲ್ಪ ಹೀರ್ಕೊಳ್ಳಿ ಅಂತ. ಇದೊಂದು ಬಾಣಲಿ ಬೇಕು ಸ್ವಲ್ಪ ಇದನ್ನು ಹುರ್ಕೊಳ್ಳಿಕ್ಕೆ. ಇದು ಅಷ್ಟೊತ್ತು ಮ್ಯಾರಿನೇಟ್ ಆಗ್ತಾ ಇರುತ್ತೆ. ಓಕೆ, ಸರಿ. ಸೊ ಗ್ಯಾಸ್ ಆನ್ ಮಾಡಿಲ್ಲ. ಎಣ್ಣೆ ಏನಾದರೂ ಹಾಕಬೇಕಾ? ಬೇಕು. ಓಕೆ, ಅಲ್ಲೇ ಇದೆ, ಹಾಕ್ಕೊಡಿ. ಈಗ ನೀವು ಬೆಂಡೆಕಾಯಿಯಿಂದ ಮಾಡ್ತಾ ಇದ್ದೀರಿ, ಇದನ್ನ ಬೇರೆ ತರಕಾರಿಯಿಂದ ಕೂಡ ಟ್ರೈ ಮಾಡಿದಿರಾ ಅಥವಾ ಬೆಂಡೆಕಾಯಿ ಮಾತ್ರ? ಅದು ಬೆಂಡೆಕಾಯಿ ಹೇಗೆ ಉಳಿಯುತ್ತೋ ನಿಮಗೆ ಅದು ಗೊತ್ತಿಲ್ಲ ನನಗೆ. ಬೆಂಡೆಕಾಯಿ ಬಟ್ ಈ ಥರ ಏನಾದರೂ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದರೆ ಈ ಥರ ಚೆನ್ನಾಗಿರುತ್ತೆ. ಊಟಕ್ಕೆಲ್ಲ ಒಳ್ಳೇದಾಗ್ತದೆ. ಅದನ್ನು ಕೊಯ್ದ್ಬಿಟ್ಟು ಉಪ್ಪು ಮೆಣಸಿನ ಹಾಕಿ ಅದು ಚೆನ್ನಾಗಿರುತ್ತೆ. ಇದು ಯೂಶ್ವಲಿ ಬಾಕಿ ಮಿಕ್ಸ್ಚರ್ಗೆಲ್ಲ ನಾವು ಮಾಡ್ತೀವಲ್ಲ ಅದೇ ರೀತಿ ಬಾಕಿ ಪ್ರಿಪ್ರೇಷನ್ಸ್ ಎಲ್ಲ ಸೇಮ್. ಅಂದರೆ ಅದರಲ್ಲಿ ಇದೆಲ್ಲ ಇರೋದಿಲ್ಲ, ಮಿಕ್ಸರ್ ಥರದ್ದು ಏನೂ ಇರೋದಿಲ್ಲ, ಖಾಲಿ ಬೆಂಡೆಕಾಯಿ. ಅದಾದರೆ ಕಡಲೆ ಹಿಟ್ಟಲ್ಲಿ ನಾವು ಬೇರೆ ಬೇರೆ ಮಿಕ್ಸ್ಚರ್ ಇದು ಎಲ್ಲ ಮಾಡ್ಕೊಳ್ತೀವಿ, ಬೇರೆ ಬೇರೆ ಶೇಪಲ್ಲಿ ಎಲ್ಲ ಮಾಡಿ. ಇದರಲ್ಲಿ ನೆಲಗಡಲೆ ಹುರಿಗಡಲೆ ಮಾತ್ರ ಸಿಗುತ್ತೆ. ಸೊ ಅದೇ ಅಂದರೆ ಯಾವಾಗ ನಾವು ತಿಂತೀವಿ ಆವಾಗ ಮಾಡಿಕೊಂಡು. ಮೇನ್ ಆಗಿ ಇದು ಬಹುಶಃ ಸಂಜೆ ಟೀ ಟೈಮ್ಗೆ ಚೆನ್ನಾಗಿರುತ್ತಲ್ಲ. ಹುರಿಗಡಲೆ ಒಟ್ಟಿಗೆ ಹುರ್ಕೊಳ್ಳೋದಾ ಎಲ್ಲ? ಹುರ್ಕೊಳ್ಳುವ. ಓಕೆ. ಗೋಡಂಬಿ. ಲಾಸ್ಟ್ಗೆ ಕೊತ್ತಂಬರಿ ಒಂದು ಹಾಕ್ತೀನಿ. ಕರಿಬೇವು. ಸಾರಿ, ಕರಿಬೇವು. ಒಣಮೆಣಸನ್ನು ಕೂಡ ಹಾಗೆ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರ್ಬೋದಲ್ಲ ತಿನ್ನಲಿಕ್ಕೆ. ತೆಗಿಯುವ ಸಾಕು. ಓಕೆ, ಆಫ್ ಮಾಡೋದಾ? ಆಫ್ ಮಾಡಿ. ಬೇರೆ ಒಂದು ಪ್ಲೇಟಿಗೆ. ಓಕೆ, ಬೇರೆ ಪ್ಲೇಟಿಗೆ ತಕ್ಕೊಳ್ಳೋದಾ? ಅದರಲ್ಲಿ ಇದ್ರೆ ಅದಿತ್ತು. ಓಕೆ, ಅದರಲ್ಲಿ ಬಿಸಿ ಇದ್ರೆ ಇನ್ನೂ ಬಿಸಿ ಆಗ್ಬೋದು ಬಹುಶಃ. ತೆಗಿಲ್ಲ? ಹಾಂ, ತೆಗಿ. ಹಾಕ್ತೀರಾ? ಓಕೆ, ಇದು ಬೇಸಿಕ್ ಈ ಪ್ರಿಪ್ರೇಷನ್ ಇದ್ರೆ ಆಯ್ತು. ಇದು ಇದ್ದು ಮತ್ತೆ ಅದಕ್ಕೆ ನೀವೀಗ ಬೆಂಡೆಕಾಯಿ ಟ್ರೈ ಮಾಡಿದ್ರಿ, ಬೇರೆ ಏನು ತರಕಾರಿ ಟ್ರೈ ಮಾಡಬಹುದು? ಇನ್ನು ಟ್ರೈ ಮಾಡಿ ತರ್ತೀನಿ. ಹಾಗೆ ಹೇಳೋದಿಲ್ಲ ಅಲ್ಲ. ಸೊ ಮನೇಲಿ ಟ್ರೈ ಮಾಡಿ ಇದು ಮಾಡಿದಿರಿ ನೀವು? ಟ್ರೈ ಮಾಡಿದಿರಿ? ಮಾಡಿದ್ದೇವೆ. ಮೊನ್ನೆ ತುಂಬಾ ಜೋರ್ ಮಳೆ ಇತ್ತಲ್ಲ, ಆ ಟೈಮಲ್ಲಿ ಸ್ಕೂಲಿಂದ ಬರುವ ಟೈಮಲ್ಲಿ, ಕೆಲಸದಿಂದ ಬರ್ತಾರೆ ಆ ಟೈಮಲ್ಲಿ ಮಾಡಿದೆ. ನಿಮ್ಮ ಥಾಟ್ ನಾನು ಯಾವಾಗಲೂ ಎನಿಸ್ತೀನಿ ಯಾವ್ಯಾವ ತರಕಾರಿಯಿಂದ ಅದು ಏನೆಲ್ಲ ಮಾಡ್ತೀರಿ ಅಂತ. ಬಟ್ ಏನಾದರೂ ಒಂದು ಯೂನಿಕ್ ಇದ್ದೇ ಇರುತ್ತೆ ನಿಮ್ಮ ಒಂದು ಅಡುಗೆಯಲ್ಲಿ. ಇದು ತಣ್ಣಗೆ ಆಗ್ತಾ ಇರುತ್ತೆ, ನಾವೀಗ ಡೀಪ್ ಫ್ರೈ ಮಾಡಿ ಬೆಂಡೆಕಾಯಿ. ಓಕೆ. ಎಣ್ಣೆ ಬಿಸಿ ಆಗಲಿ. ಸೊ ನೀವೀಗ ಇದು ಮಾಡ್ತಾ ಇದ್ದೀರಲ್ಲ, ಈ ಏನು ಬೆಂಡೆಕಾಯನ್ನು ಹೀಗೆ ಫ್ರೈ ಮಾಡಿ ಬರೀ ಆ ಥರನೂ ತಿನ್ನೋದಕ್ಕೆ ಸಾಕಾದು ಅಥವಾ ಇದ್ರ ಚುರುಮುರಿ ಜೊತೆನೇ? ಚುರುಮುರಿ ಅಲ್ಲ, ಮಿಕ್ಸ್ಚರ್ ಜೊತೆನೇ ಸಣ್ಣ. ಹೌದೌದು, ಅದರೊಟ್ಟಿಗೆ ತಿನ್ಲಿಕ್ಕೆ. ಈ ಥರ ತಿನ್ನೋಕ್ಕಾಗಲ್ಲ? ಸರಿ ಆಗೋದಿಲ್ಲ. ಬಿಡಿ ಬಿಡಿಯಾಗಿ ಉದುರಾಗಿ ಹಾಕೊಳ್ಳುತ್ತಾ? ಇದೀಗ ಎಷ್ಟು ಬೆಂಡೆಕಾಯಿ ತಗೊಂಡಿದ್ದೀರಿ? ಎಷ್ಟು ಜನಕ್ಕೆ ಸಾಕಾಗುತ್ತೆ? ಒಂದು 4 ತಗೊಂಡಿದ್ದೇನೆ. ಹಾಂ, ಇಬ್ಬರಿಗೆ ಬೇಕಾದಷ್ಟು ಬೇಕಾಗ್ತದೆ. ಇದು ಈಗ ನೀವು ಬೆಂಡೆಕಾಯಿಂದ ಮಾಡ್ತಾ ಇದ್ದೀರಿ, ಬಹುಶಃ ಇದು ನೋಡ್ತಾ ನನಗೆ ಅನ್ನಿಸ್ತಾ ಇದೆ
ನೀವು ಮಿರ್ಚಿ ಬಜ್ಜಿದೊಂದು ಮಾಡ್ತೀರಲ್ಲ, ಅದನ್ನು ಈ ಥರ ರೌಂಡ್ ರೌಂಡ್ ಕಟ್ ಮಾಡಿ ಮಾಡಿದ್ರು ಚೆನ್ನಾಗಿ ಬರ್ಬೋದು. ಸೊ ಯಾವಾಗಲೂ ಒಂದು ಅಡುಗೆ ಮಾಡ್ತಾ ಇರುವಾಗ ಇನ್ನೊಂದಕ್ಕೆ ಐಡಿಯಾ ಸಿಗ್ತಾ ಹೋಗುತ್ತಲ್ವಾ? ಹೌದೌದು. ಸೊ ಇದು ಹೇಗೆ ತುಂಬ ಕ್ರಿಸ್ಪ್ ಆಗೋವರೆಗೂ ಇದನ್ನು ಹೌದೌದು. ತೆಗೆಯುದಾ? ತೆಗಿಯೋ, ಗ್ಯಾಸ್ ಆಫ್. ಈ ಥರ ಮಾಡಿದರೆ ಸ್ವಲ್ಪ ಖಾರ ಏನಾದರೂ ಮಾಡಿದರೆ ಮಧ್ಯಾಹ್ನದ ಊಟಕ್ಕೆ ಹಾಗೆ ಕ್ರಿಸ್ಪಿ ಒಂದೊಂದು ತಿನ್ನೋದಕ್ಕೆ ಚೆನ್ನಾಗಿ ಬರಬಹುದು. ಗೊತ್ತಿಲ್ಲ, ಟ್ರೈ ಮಾಡಬೇಕಷ್ಟೇ. ತೆಗೆದ್ರೆ ಈಗ ಬೈತೀರಿ ನೀವು ಅಷ್ಟೇ, ಸುಮ್ಮನೆ ಬೇಡ. ಸ್ವಲ್ಪ ಖಾರ ಹೊಡಿ. ಸೊ ನಾನಾ ಮಸಾಲ, ಇವರ ಮೆಣಸಿನ ಪುಡಿ. ಸೊ ಬೇರೆ ಬೇರೆ ಮಸಾಲಾಸ್ ಇದೆ, ಅದರ ಜೊತೆಗೆ ಈ ಒಂದು ಚಿಲ್ಲಿ ಪೌಡರ್ ಕೂಡ ಒಳ್ಳೆ ಕಲರ್ ಟೇಸ್ಟ್ನು ಚೆನ್ನಾಗಿ ಬರುತ್ತೆ. ಹಾಕ್ಲಾ? ಸಾಕಾ? ಸಾಕು. ಓಕೆ. ಸ್ವಲ್ಪ ಪೆಪ್ಪರ್ ಪೌಡ್ರು ಟೇಸ್ಟಿಗೆ ಸ್ವಲ್ಪ. ಬಟ್ ಈಗ ಮಳೆಗಾಲದಲ್ಲಿ ಏನಾದರೂ ಖಾರ ಇದ್ರೆ ಖಾರ ಬೇಕಂತ ಆಗ್ತದೆ. ಖಾರ ಬಿಸಿ ಟ್ಯಾಂಗಿ ಈ ಥರದ್ದೆಲ್ಲ ಖುಷಿ ಅನ್ಸೋದು. ನಿಂಬೆ ರಸವಾ? ನಿಂಬೆ ರಸ. ಈ ಸೋಯಾ ಚಂಕ್ಸಿಂದನೂ ಕೂಡ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಬರ್ಬೋದು. ಟ್ರೈ ಮಾಡಿ ನೋಡಿ. ಎಷ್ಟೆಲ್ಲ ಐಡಿಯಾ ಕೊಟ್ಟೆ. ಮಿರ್ಚಿ ಬಜ್ಜಿದು, ಮೆಣಸು ಮತ್ತು ಸೋಯಾ ಚಂಕ್ಸ್, ಇದರದೆಲ್ಲ ಚೆನ್ನಾಗಿ ಆಗ್ಬೋದು. ಸೊ ಮಿಕ್ಸ್ಚರ್ ರೆಡಿನಾ? ಬೆಂಡೆಕಾಯಿ ಮಿಕ್ಸ್ಚರ್. ಸೊ ಸರ್ವ್ ಮಾಡೋಣ? ಎಸ್ ಮೇಡಮ್, ತಗೊಳ್ಳಿ. ಬಿಸಿ ಬೆಂಡೆಕಾಯಿ ಮಿಕ್ಸರ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ರೀತಿ ಈ ಥರ ಕುರ್ಕುಲು ಮಿಕ್ಸ್ಚರ್ಸ್ ಈ ಥರ ತಿಂದಿದ್ದೀವಿ, ಬಟ್ ಈ ಥರ ಫ್ರೆಶ್ ವೆಜಿಟೇಬಲ್ದು ಮಿಕ್ಸ್ಚರ್ ಇದೇ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸತ್ಯವಾಗ್ಲೂ. ಸೊ ಒಂಥರ ಡಿಫ್ರೆಂಟ್, ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಥ್ಯಾಂಕ್ ಯು ಮೇಡಮ್. ಸೊ ಮಳೆಗಾಲ ಬಂತು ಅಂತ ಹೇಳಿದರೆ ಧಾರಾಕಾರವಾಗಿ ಮಳೆ ಸುರಿತಾ ಇರುವಾಗ ಬಿಸಿ ಆಗಿರುವಂಥದ್ದು ಏನಾದರೂ ತಿನ್ನೋದಕ್ಕೆ ಸಿಕ್ಕಿದರೆ ಸೂಪರ್. ಅದರಲ್ಲೂ ಅದು ಬಿಸಿನೂ ಇರಬೇಕು, ಖಾರವಾಗೂ ಇರಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದೊಂದು ಹೊಸ ಟ್ರಯಲ್. ಬೆಂಡೆಕಾಯಿಯ ಮಿಕ್ಸ್ಚರ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬೆಂಡೆಕಾಯಿ ಮಿಕ್ಸ್ಚರ್ ತಯಾರಿಸುವ ವಿಧಾನ. ಮೊದಲಿಗೆ 3 ರಿಂದ 4 ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿದ ಬೆಂಡೆಕಾಯಿಗೆ ರುಬ್ಬಿದ ಮಸಾಲೆ, 2 ಚಮಚದಷ್ಟು ಅಕ್ಕಿ ಹಿಟ್ಟು, 2 ಚಮಚ ಕಡಲೆ ಹಿಟ್ಟು, 1 ಚಮಚದಷ್ಟು ಧನಿಯಾ ಪುಡಿ, ಅರಶಿನ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕಿ ಸ್ವಲ್ಪವೇ ನೀರನ್ನು ಚಿಮುಕಿಸಿ ಕಲಸಿಕೊಳ್ಳಿ. 10 ನಿಮಿಷ ನೆನೆಯಲು ಇಟ್ಟು ಉದುರುದುರಾಗಿ ಹಾಕಿ ಕರಿಯಿರಿ. ಇನ್ನೊಂದೆಡೆ ಬಾಣಲೆಗೆ 1-2 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿಯಾದ ನಂತರ ಶೇಂಗಾ ಬೀಜ, ಉರಿಗಡಲೆ, ಗೋಡಂಬಿ, ಕರಿಬೇವನ್ನು ಹುರಿದು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಮೇಲಿನಿಂದ ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ನಿಂಬೆ ರಸ ಹಾಕಿ ಬೆರೆಸಿಕೊಳ್ಳಿ. ಈಗ ಗರಿಗರಿಯಾದ ಬೆಂಡೆಕಾಯಿ ಮಿಕ್ಸ್ಚರ್ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಸೊ ಬೆಂಡೆಕಾಯಿ ಮಿಕ್ಸ್ಚರ್ ತಯಾರಾಯಿತು. ಒಂದಂತೂ ಕುರ್ಕುಲ್ ತಿಂಡಿ ತರ ಒಂದು ರೆಡಿ ಆಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಇನ್ನೊಂದು ಡಿಫ್ರೆಂಟ್ ಆಗಿ ಹೇಳಿದ್ರು. ಚುರುಮುರಿ ತಿಂದಿರ್ತೀರಿ, ಚುರುಮುರಿದು ಬೋಂಡಾ ತಿಂದಿದ್ದೀರಾ? ಇಲ್ಲ ಅಲ್ವಾ? ಹೇಳ್ಕೊಡ್ತಾರೆ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನಾವು ತಗೊಳ್ಳೋಣ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ ದಾಲ್ ನಾನಾ ಮಸಾಲ, KC ಪ್ಯೂರ್ ಕೌಗಿ, ಐಶ್ವರ್ಯ KT ಸ್ಪೆಷಲ್ಟಿ,
ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಸೊ ಒಂದಂತೂ ಬಿಸಿ ಬಿಸಿಯಾದಂಥ ಮಿಕ್ಸ್ಚರ್ ತಯಾರಾಗಿದೆ, ಬೆಂಡೆಕಾಯಿ ಮಿಕ್ಸ್ಚರ್. ಈಗ ಚುರುಮುರಿಯಿಂದ ಬೋಂಡ, ಚುರುಮುರಿ ಹಾಗೆ ತಿಂತೀವಿ, ಈಗ ಬೋಂಡ ಮಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ ಹೇಗೆ ಮಾಡ್ತಾರೆ ಮೇಡಮ್. ಚುರುಮುರಿ ಬೋಂಡ, ಒಂದು ಹೊಸ ಒಂದೊಂದು ರೆಸಿಪಿ ನಿಮ್ಮದು. ಸೊ ಈಗ ಡೈರೆಕ್ಟ್ ನೀರು ಹಾಕೋದ್ರಲ್ಲೇನ ನಾನು ಏನು ಹೇಳ್ತಾ ಇದ್ದೆ ಅದಕ್ಕೆಲ್ಲ ನೀರು ಹಾಕ್ಬಿಟ್ರಿ ನೀವು. ಸ್ವಲ್ಪ ನೆನಿಬೇಕು. ಓಕೆ, ಸಾಕಾ? ಇನ್ನು ಬೇಕಾ? ಸಾಕು. ಬಟಾಟೆ ಮ್ಯಾಶ್ ಮಾಡ್ಕೊಳ್ಬೇಕು. ಅಲ್ಲ, ನೀವು ಈ ಥರ ಎಲ್ಲ ಒಂದೊಂದೇ ಬೇರೆ 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 ಏನೇನೋ ರೆಸಿಪಿ ಮಾಡ್ತಿರಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ, ಅದು ಬೇರೆ ವಿಷಯ. ಆದರೆ ಮನೇಲಿ ಹೇಳಲ್ವಾ, ನೀನೇನು ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಅದು ಇದು ಅಂತ ಎಲ್ಲ ಹಾಕಿ ಬೇರೆ ಬೇರೆ ಮಾಡ್ತಾ ಇರ್ತೀಯ ಅಂತ ಹೇಳಲ್ವಾ? ಇಲ್ಲ, ನಮ್ಮಮ್ಮ ಚಂದ ಇದ್ದಾರೆ, ಮಾಡಿಕೊಡ್ತಾರೆ ಈಗ ಬರುವಾಗ ಅಂತ ಹೇಳ್ತಾರೆ. ಮಕ್ಕಳು ಆ ಥರ ಖುಷಿ ಆಗುತ್ತೆ. ನಿಮ್ಮ ಹಸ್ಬೆಂಡ್ ಅವರೇ ಏನು ಮಾಡಿದೆ, ಇನ್ನೇನು ಮಾಡೋದು, ಮಾಡಿ ತಿನ್ನಬೇಕಲ್ಲ, ಸುಮ್ಮನೆ ಏನು ಹೇಳೋದಿಲ್ಲ. ಓಕೆ. ದೊಣ್ಣೆ ಮೆಣಸು, ಸಣ್ಣಗೆ ಹೆಚ್ಚಿದ ದೊಣ್ಣೆ ಮೆಣಸು, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಡ್ತೀರಾ? ಹೌದು. ಇದು ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿಣ ಹುಡಿ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ. ಜೀರಿಗೆ ಪುಡಿ ಹಾಕೊಳ್ಳೋದು, ಜೀರಿಗೆ ಹಾಗೂ ಸ್ವಲ್ಪ ಇಡೀ ಜೀರಿಗೆನೂ ಹಾಕ್ಕೊಳ್ಬೋದು. ಉಪ್ಪು ಹಾಕಿದ್ರಾ? ಇಲ್ಲ, ಹಾಕ್ಲಿಲ್ಲ. ಇದನ್ನು ಹಾಕಿ ಒಟ್ಟಿಗೆ ಹಾಕುವ. ಓಕೆ. ಅದರಲ್ಲೂ ಸ್ವಲ್ಪ ಉಪ್ಪಿರುತ್ತಲ್ಲ? ಇದರಲ್ಲಿ ಸ್ವಲ್ಪ ಉಪ್ಪಿರುತ್ತೆ. ಹಾಂ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹೇಗೆ ಪಕೋಡಾ ಟೈಪಾ ಇದು? ಹಾಂ. ಬೋಂಡ ಅಂದರೆ ನಾವು ಈ ಆಲೂಗಡ್ಡೆ ಬೋಂಡ ಎಲ್ಲ ಆದರೆ ಅದರದ್ದೆಲ್ಲ ಉಂಡೆ ಮಾಡಿ ಕಡಲೆ ಹಿಟ್ಟಲ್ಲಿ ಅದ್ದಿ ಹಾಕ್ತೀವಿ. ಇದು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾ ಈ ಮಿಕ್ಸ್ಚರನ್ನು, ಅಥವಾ ಇಮಿಡಿಯೇಟ್ ನಾವು ಫ್ರೈ ಮಾಡ್ಕೊಂಡು ಬಿಡೋದಾ? ಇದನ್ನು ರೌಂಡ್ ಮಾಡಿ ಆವಾಗಲೇ ಹಾಕ್ಕೊಳ್ಳೋದು. ಸೊ ಸಂಜೆಗೆ ಹಾಗಾದರೆ ಇದು ಟೀ ಜೊತೆಗೇನು ಬೇಕು ಅಂತಿದ್ರೆ ಸೊ ಬರೀ ಒಂದು ಆಲೂಗಡ್ಡೆ ಬೇಯಿಸಿಟ್ರೆ ಆಯಿತು, ಬಾಕಿ ಎಲ್ಲ ಇಮಿಡಿಯೇಟ್ ಆಗುತ್ತಲ್ಲ. ಆಯಿಲ್ ಇಟ್ಬಿಡ್ಲಾ ಬಿಸಿಗೆ? ಆಗದ್ದೇ ಆಯಿಲ್ ಇದೆ ಅಲ್ಲ? ಓಕೆ. ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಳುವ, ಎಣ್ಣೆಕಾಯಿ ಇದರಲ್ಲಿ. ಶೇಪ್ ಹೇಗೆ ಬೇಕಾದರೂ ಕೊಡ್ಬೋದು, ತಟ್ಟಿನೂ ಮಾಡ್ಕೊಳ್ಬೋದು. ಹೌದೌದು, ಶೇಪ್ ನಮಗೆ ಯಾವ ಥರ ಬೇಕಾದರೂ ಮಾಡ್ಬೋದು. ಚಿಕ್ಕ ಚಿಕ್ಕ ಉಂಡೆ ಅಂದರೆ ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿದ್ರೆ ಅದಕ್ಕೆ. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅದಕ್ಕೆ ಹಾಕಿರೋದ್ರಿಂದ ಅದು ಗಟ್ಟಿ ಬೈಂಡಿಂಗ್ ಹಾಗೆ ಬಂದ್ಬಿಡುತ್ತಲ್ಲ. ಇದನ್ನೇ ಗೋಬಿ ಮಾಡಿದರೆ ಒಳ್ಳೇದಾಗ್ತಿತ್ತು. ಮಂಚೂರಿ ಥರ ಮಾಡಿಕೊಂಡು. ಏನು ಇಲ್ಲ ಮನೆಯಲ್ಲಿ ಈ ಥರ ಪನೀರ್ ಇಲ್ಲ, ಮಶ್ರೂಮ್ ಇಲ್ಲ, ಬೇಬಿಕಾರ್ನ್ ಇಲ್ಲ, ಅಥವಾ ಕಾಲಿಫ್ಲವರ್ ಇಲ್ಲ ಅಂದರೆ ಲಾಸ್ಟಿಗೆ ಈ ಥರ ಚುರುಮುರಿ ಮಂಚೂರಿ. ನೆಕ್ಸ್ಟ್ ಟೈಮ್ ನೀವು ಗ್ಯಾರಂಟಿ ಮಾಡ್ತೀರಂತ ಗೊತ್ತು ನೋಡಿ. ಒಂದು ಅಲ್ಲೇ ಐಡಿಯಾ ಸಿಕ್ತಲ್ವ ನಿಮಗೆ? ಹಾಂ, ತಟ್ಟಂತ ಅಲ್ಲೇ ನೀವು ಒಂದೊಂದು ಹೊಳಿತಾ ಇರುತ್ತೆ ನಿಮಗೆ.
ಸೊ ಬಹುಶಃ ಇವತ್ತು ಸಂಜೆ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಸೊ ಚುರುಮುರಿ ಮಂಚೂರಿನ ಅಂತ ಸಂಜೆ ಟೈಮೆಲ್ಲ ತಿಂಡಿ ಮಾಡಿದರೆ ಒಳ್ಳೇದಾಗ್ತದೆ. ಆ್ಯಕ್ಚುಲಿ ನನಗೆ ಇಷ್ಟ ಆಗುತ್ತೆ. ಏನು ಗೊತ್ತಾ, ನಾವು ಏನಾದರೂ ಮಾಡ್ತಾಯಿದ್ರೆ ಅದರಲ್ಲಿ ಏನಾದರೂ ಮಾಡ್ಬೋದಾ ಅಥವಾ ಇಂಥದ್ದೇನಾದರೂ ಒಂದು ಇನ್ನೋವೇಟಿವ್ ರೆಸಿಪಿ, ಅದು ಪಾಸ್ ಆಫ್ ಎಲ್ಲ ಆಮೇಲೆ ಗೊತ್ತು, ಬಟ್ ಟ್ರೈ ಮಾಡಿದ್ರೆ ಮಾತ್ರ ಅಲ್ವಾ ಗೊತ್ತಾಗೋದು. ಸೊ ನೀವು ಯಾವಾಗಲೂ ಅದು ಏನಾದರೂ ಒಂದು ಹೊಸತೊಂದು ಟ್ರೈ ಮಾಡ್ತಾನೆ ಇರ್ತೀರದು, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಓ ಎಸ್, ಬಿಸಿ ಬಿಸಿ ಮಂಡಕ್ಕಿ ಪಕೋಡ ರೆಡಿ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕ ಚಿಕ್ಕ ಉಂಡೆಯಾಗಿ ಪಕೋಡ, ಹಾಗೆ ಒಂದೊಂದು ಇದಕ್ಕೆ ನೀವು ಪಕೋಡ ಅಂತ ನೀವು ಹೇಳ್ತಾ ಇದ್ದೀರಿ, ಇದೇ ಏನಾದರೂ ಮಾಲಲ್ಲಿ ಕೊಟ್ಟರೆ ಸೊ ಮಂಡಕ್ಕಿ ಬೈಟ್ಸ್ ಆಗುತ್ತೆ ಅಥವಾ ಮಂಡಕ್ಕಿ ಪಾಪ್ಕಾರ್ನ್ ಆಗುತ್ತೆ. ಇದು ಸಾಸಲ್ಲಿ ಡಿಪ್ ಮಾಡಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್. ಸೊ ಚಿಕ್ಕ ಚಿಕ್ಕದಾಗಿ ಪಕೋಡ ಮಾಡಿದ್ದಾರೆ. ಯಾವುದರಿಂದ ಅಂತ ಹೇಳಿದ್ರೆ ಮಂಡಕ್ಕಿ, ನಾವು ಚುರುಮುರಿ ಮಾಡ್ತೀವಲ್ಲ ಅದರಿಂದ. ಚುರುಮುರಿ ತಿಂದು ತಿಂದು ಬೋರ್ ಆಗಿದ್ರೆ ಪಕೋಡ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಚುರುಮುರಿ ಬೋಂಡ ತಯಾರಿಸುವ ವಿಧಾನ. ಮೊದಲಿಗೆ 1 ಬೌಲ್ ಚುರುಮುರಿಯನ್ನು ನೀರಿನಲ್ಲಿ ನೆನೆಸಿ ತೆಗೆದಿಟ್ಟುಕೊಳ್ಳಿ. ನಂತರ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ಅದಕ್ಕೆ ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್, ಈರುಳ್ಳಿ, ಕಡಲೆ ಹಿಟ್ಟು 2 ಚಮಚದಷ್ಟು, 2 ಚಮಚ ಅಕ್ಕಿ ಹಿಟ್ಟು, ಅರಶಿನ ಪುಡಿ, ಜೀರಿಗೆ ಪುಡಿ 1/4 ಚಮಚ, ನೆನೆಸಿದ ಚುರುಮುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ನಾದಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಯಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಚುರುಮುರಿ ಬೋಂಡ ತಯಾರು. ಎಸ್ ಮೇಡಮ್. ಸೊ ಎರಡೂ ಕೂಡ ಸಂಜೆ ಟೀ ಟೈಮ್ ಸ್ನ್ಯಾಕೆ. ಸೊ ಫಸ್ಟ್ ನಾನು ಇದು ಬೆಂಡೆಕಾಯಿದು ಟೇಸ್ಟ್ ನೋಡ. ಹಾಗೆ ಕೈಯಲ್ಲಿ ತಗೊಳ್ಳುವ ಮಿಕ್ಸ್ಚರ್ ತಗೊಳ್ಳಿ ಮೇಡಮ್. ಸೂಪರ್ ಇದೆ ನಿಜವಾಗ್ಲೂ. ನಾನೇನು ನಿಮ್ಮ ಮುಂದೆ ಅಂತ ಹೇಳ್ತಾ ಇಲ್ಲ, ತುಂಬ ಟೇಸ್ಟಿ ಇದೆ. ಬೆಂಡೆಕಾಯಿಂದ ಈ ಥರ ಮಿಕ್ಸರ್ ನಾನು ಅಂದ್ಕೊಂಡೆ ಮಾಡ್ತಾ ಇದ್ದಾರೆ, ಬೆಂಡೆಕಾಯಿಂದ ಸಾಗಿ ಬರ್ಬೋದು ಅಂತ. ಕ್ರಿಸ್ಪಿಯಾಗಿ ನಾವು ಮಿಕ್ಸ್ಚರೆಲ್ಲ ಹೇಗೆ ನಮಗೆ ಕ್ರಿಸ್ಪಿ ಬೇಕಾ ಅದೇ ರೀತಿಯಾಗಿದೆ. ಅದು ಫಸ್ಟ್ ನಾವು ಮಾಡಿದ್ರು, ಈಗ ಸ್ವಲ್ಪ ಅದು ತಣ್ಣಗಾದರೂ ಕೂಡ ಆ ಕ್ರಿಸ್ಪಿನೆಸ್ ಇದೆ. ಸೂಪರ್ ಇದೆ. ಆ್ಯಕ್ಚುಲಿ ಬೆಂಡೆಕಾಯಿಂದ ಈ ರೀತಿ ಮಾಡ್ಬೋದು ಅಂತ ಎನಿಸೇ ಇರಲಿಲ್ಲ. ಇದು ಬಹುಶಃ ಯಾರಾದರೂ ಅಂಗಡಿಯವರು ಸ್ವೀಟ್ಸ್ ಸೇವರೀಸ್ ನೋಡಿದರೆ ಇದನ್ನು ಒಂದು ಟ್ರೈ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಇದು ಟೇಸ್ಟ್ ನೋಡೋಣ. ತೊಳಿ. ಓ ಇದು ಬೋಂಡ ಥರನೇ ಸಾಫ್ಟ್ ಇದೆ. ಮೆಚ್ಚಿದೆ ನಿಮ್ಮ ಒಂದು ಇನೋವೇಷನ್ಗೆ. ಯಾವುದು ಕ್ರಿಸ್ಪಿ ನಾವು ತಿನ್ನೋದಕ್ಕೆ ಇಷ್ಟಪಡ್ತೀವೋ ಅದನ್ನು ಸಾಫ್ಟ್ ಮಾಡಿದ್ದೀರಿ, ಯಾವುದು ಸಾಫ್ಟ್ ಆಗಿರುತ್ತೋ ಅದನ್ನು ಕ್ರಿಸ್ಪಿ ಮಾಡಿದ್ದೀರಿ. ನಿಜವಾಗ್ಲೂ ಮೇಡಮ್ ಇವತ್ತಿನ ಈ 2 ರೆಸಿಪಿ ಇದೆಯಲ್ಲ, 2 ಕೂಡ ಸೂಪರ್. ಅಂದರೆ ಯಾವುದರಿಂದ ಮಾಡಿದ್ದು ಅಂತ ನಾವು ಎನ್ಸೋಕ್ಕೆ ಆಗಲ್ಲ ಇದನ್ನು, ಅಷ್ಟು ಚೆನ್ನಾಗಿದೆ. ಸೊ ಕಮ್ಮಿ ವೆಚ್ಚದಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ತಿನ್ನಬೇಕು. ಯಾವಾಗಲೂ ಹೊರಗಡೆ ಹೋಗಿ ನಾವು ಏನಾದರೂ ತಿನ್ನಬೇಕಾದ್ರೆ ಖರ್ಚು ಜಾಸ್ತಿ. ಮನೇಲಿ ಈ ಥರ ನೀವು ಈ ಥರ ಎಲ್ಲ ಹೇಳ್ಕೊಟ್ರೆ ಎಲ್ಲರೂ ಕೂಡ ಮನೆಯಲ್ಲೇ, ಅಂಗಡಿಯವರೆಲ್ಲ ಫ್ಲಾಪಿಂಗ್ ನಮಗೆ. ತುಂಬ ಚೆನ್ನಾಗಿದೆ ಸತ್ಯವಾಗ್ಲೂ. ಇದಂತೂ ಕಿಲೋ ಸೂಪರ್, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ಅಡುಗೆಯನ್ನು ನಮಗೆ ಹೇಳ್ಕೊಟ್ಟಿದ್ದೀರಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಅಂತೂ ನನಗೆ ತುಂಬ ಹಿಡಿಸ್ತು ಈ ಒಂದು ಬೆಂಡೆಕಾಯಿಯ ಒಂದು ಮಿಕ್ಸ್ಚರ್. ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ಸಂತೋಷ ಆಯ್ತು. ಇವರ ವತಿಯಿಂದ ಕಿರುಕಾಣಿಕೆ. ಸೊ ಹಾಗೇನೆ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದಂತೂ ಸೂಪರ್ ಆಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು, ಅಷ್ಟು ಟೇಸ್ಟಿ ಆಗಿದೆ. ಸೊ ನಾನಂತೂ ಫುಲ್ಲಿ ಇಂಪ್ರೆಸ್ಡ್. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Aarati. Seema, just run, run, run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.